ಕರ್ನಾಟಕ ರಾಜ್ಯ ಸರ್ಕಾರದ ವಾಹನ ಚಾಲಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಇದರ ಪುತ್ತೂರು ಶಾಖೆಯ ಅಧೀನದಲ್ಲಿ ಕಾರ್ಯಾಚರಿಸುತ್ತಾ ಇರುವ ಪುತ್ತೂರಿನ ಹೃದಯ ಭಾಗವಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಳಿ ಇರುವ ಸಾರಥಿ ಭವನದ ಬೆಳ್ಳಿ ಹಬ್ಬದ ಸಮಾರಂಭವು ಡಿಸೆಂಬರ್ 14ರಂದು ಮಿನಿ ವಿಧಾನಸೌಧದ ಬಳಿಯ ತಾಲೂಕು ಸರಕಾರಿ ನೌಕರರ ಸಮುದಾಯ ಭವನದಲ್ಲಿ ನಡೆಯಿತು. ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕ ಸವಣೂರು ಸೀತಾರಾಮ ರೈಯವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಸಂಘವನ್ನ ಕಟ್ಟೋದು ಸುಲಭ, ಆದರೆ ಸಂಘವನ್ನ ಮುಂದುವರಿಸೋದು ಅದು ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಮಾತ್ರ ಗೊತ್ತಿದೆ. ಒಳ್ಳೆತನ, ವಿಶ್ವಾಸತನದೊಂದಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಚಾಲಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ಹೇಳಿದರು. ಇವತ್ತು ನಾವೆಲ್ಲ ಹೇಳ್ತೇವೆ ಡಾಕ್ಟರ್ಗಳು ಅಂತ ಹೇಳಿ, ಇವತ್ತು ಡಾಕ್ಟರ್ಗಳ ನಂತರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಜನರನ್ನು ರಕ್ಷಣೆ ಮಾಡತಕ್ಕಂಥ ಅಂದರೆ ವಾಹನ ಚಾಲಕರು ಅಂತ ನಾನು ನಂಬಿಕೊಂಡಿದ್ದೇನೆ. ಯಾಕೆಂದರೆ ನಾವೆಲ್ಲ ನಿಶ್ಚಿಂತೆಯಿಂದ ವಾಹನದಲ್ಲಿ ಹೋಗಬೇಕು ಅಂತಾದರೆ ಅಲ್ಲಿರತಕ್ಕಂಥ ಒಂದು ವಿಶ್ವಾಸ, ಡ್ರೈವರ್ ಒಳ್ಳೆಯವ, ಅವನು ನಮ್ಮನ್ನು ಕೊಂಡೋಗಿ ಎಲ್ಲಿಗೆ ಮುಟ್ಟಿಸಬೇಕು ಅಲ್ಲಿ ಮುಟ್ಟಿಸ್ತಾನೆ ಅಂತ ಹೇಳುವಂಥ ಒಂದು ಒಳ್ಳೆಯತನ ಮತ್ತು ಒಂದು ವಿಶ್ವಾಸದ ಮೇಲೆ ನಾವು ಆ ಡ್ರೈವರ್ಗಳೊಟ್ಟಿಗೆ ಅಥವಾ ಚಾಲಕರೊಟ್ಟಿಗೆ ಅನ್ಯೋನ್ಯವಾಗಿ ಬದುಕತಕ್ಕಂಥ ವ್ಯವಸ್ಥೆ. ಆವತ್ತು ನಾವು ಇದನ್ನು ಉದ್ಘಾಟನೆ ಮಾಡುವಾಗಲೂ ನಮ್ಮ ಆತ್ಮೀಯರಾದ ಜಯದೇವರು ಇದ್ದರು, ನನ್ನ ಭಾಳ ಆತ್ಮೀಯರಾದ ತಹಶೀಲ್ದಾರ್ ಐತಪ್ಪಗೌಡರು, ಇವರೆಲ್ಲ ನಾವು ಒಟ್ಟಿಗೆ ಸೇರಿ ಇದರಲ್ಲಿ ನಾವು ಪಾಲ್ಗೊಂಡವರು. ಇವತ್ತು ಒಂದು ಸಂಘ ಕಟ್ಟಲಿಕ್ಕೆ ಭಾರಿ ಸುಲಭ. ಆ ಸಂಘವನ್ನು 25 ವರ್ಷ ಅಥವಾ 50 ವರ್ಷ ಬೆಳೆಸಬೇಕಂತಾದರೆ ಅದರಲ್ಲಿರತಕ್ಕಂಥ ಕಷ್ಟ ಏನು ಅಂತ ಆ ಒಂದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವವನಿಗೆ ಗೊತ್ತಲ್ಲದೆ, ಈಗ ಉದಾಹರಣೆಗೆ ಮೌರಿಸ್ ಅವರು ಹೇಳಿದರು 68ರಲ್ಲಿ ಈ ಸಂಘ ಸ್ಥಾಪನೆ ಆಗಿದೆ. ಆದರೆ ಅಧಿಕಾರಕ್ಕೆ ಬಂದದ್ದು 92, 93ರಲ್ಲಿ, ಉದ್ಘಾಟನೆ ಆದ್ದು 99ರಲ್ಲಿ. ಇದನ್ನೆಲ್ಲ ನೋಡಿ ಸಂಘ ಅಷ್ಟು ಸುಲಭ ಇಲ್ಲ. ಒಂದು ಸಂಘವನ್ನು ಸ್ಥಾಪನೆ ಮಾಡೋದು ಮತ್ತು ಎಲ್ಲರನ್ನು ಒಗ್ಗಟ್ಟಿನಲ್ಲಿ ಇಟ್ಟುಕೊಳ್ಳುವಂಥದ್ದು, ಅವರಿಗೆ ನೋವಾಗದ ರೀತಿ ಅವರನ್ನು ಇಟ್ಟುಕೊಂಡ್ರೆ ಮಾತ್ರ ಆ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ಅಧ್ಯಕ್ಷನಾದವನಿಗೆ ಆಗ್ತದೆ ಹೊರತು ನಾನು ಅಧಿಕಾರ ಚಲಾಯಿಸಲಿಕ್ಕೆ ಅಥವಾ ನಾನು ಅಧ್ಯಕ್ಷ ಅಂತ ಹೇಳಿದರೆ ಯಾರೂ ನಿಮ್ಮೊಟ್ಟಿಗೆ ಬರುವುದಿಲ್ಲ. ಏನೂ ಇರಲಿ, ಇಂಥ ಒಂದು ಸುಂದರ ಸಮಾರಂಭದಲ್ಲಿ ನನಗೆ ಕೂಡ ಭಾಗವಹಿಸಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲ ನಾನು ಅಭಿನಂದನೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದಿನ ದಿನದಲ್ಲಿ ಕೂಡ ನಿಮ್ಮ ಮೇಲಂತಸ್ತಿನ ವಿವರಗಳನ್ನೆಲ್ಲ ನಾಡುವಾಗ ನನ್ನಿಂದ ಆದಂಥ ಸಹಕಾರವನ್ನು ಕೊಡಲಿಕ್ಕೆ ಸದಾ ಬದ್ಧನಿದ್ದೇನೆ. ಬೆಂಗಳೂರು ವಿಧಾನಸೌಧದ ನಿವೃತ್ತ ಉಪ ಕಾರ್ಯದರ್ಶಿ ಇಬ್ರಾಹಿಂ ಗೋನಡ್ಕ ಮಾತನಾಡಿ, ನನ್ನ ಜನ್ಮ ಸುಳ್ಯದಲ್ಲಿ, ಆದರೆ ಮರುಜನ್ಮ ಸಿಕ್ಕಿರೋದು ಮುತ್ತಿನ ನಗರಿ ಪುತ್ತೂರಿನಲ್ಲಿ. ಅಧಿಕಾರಿಗಳು ನೆಚ್ಚಿನ ಅಧಿಕಾರಿಗಳಾಗಬೇಕಾದ್ರೆ ಅದಕ್ಕೆ ಕಾರಣ ಇವರ ಚಾಲಕರು ಎಂದು ಹೇಳಿದರು. ಇಲ್ಲಿ ಕೆಲಸ ಮಾಡಿದಂಥ ಡಿ.ಜಿ. ಅವರಾಗಲಿ, ಅಲೋಕ್ ಮೋಹನ್ ಇರಲಿ ಅಥವಾ ದಯಾನಂದ ಸಾಹೇಬರಿರಲಿ, ಯಾರಾದರೂ ಕೂಡ ಅವರು ಒಳ್ಳೆ ಒಂದು ನೆಚ್ಚಿನ ಆಫೀಸರ್ ಆಗಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಡ್ರೈವರುಗಳು ಇಲ್ಲ ಅಂತಾದರೆ ಖಂಡಿತ ಯಾವುದೇ ಅಧಿಕಾರಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು. ಯಾಕಂದರೆ ಯಾವುದೇ ವಿಚಾರ ಬಂದಾಗ ನಾವು ಜರ್ನಿ ಮಾಡ್ತಿರುವಾಗ ಡೈರೆಕ್ಟರ್ ಆಗಲಿ ಇಂಡೈರೆಕ್ಟ್ ಆಗಲಿ ವಾಹನ ಚಾಲಕರಂತೆ ನಮ್ಮ ಚಾಲಕರಂತೆ ನಾವು ಕೇಳ್ತೇವೆ, ಹೇಗೆ ಇದು ಇಶ್ಯೂ ಅವ್ರು ಹೇಳ್ದ ಮಾತು ಕೇಳ್ತೇವೆ ಅಂತಲ್ಲ, ಆದರೂ ನಮಗೆ ಒಂದು ರೀತಿ ಆ ಮಾಹಿತಿ ಸಿಕ್ಕಬೇಕಾದ್ರೆ ನಾವು ಅವ್ರನ್ನ ಡಿಪೆಂಡ್ ಆಗಿದ್ದೇವೆ. ಖಂಡಿತ ಆದ ಕಾರಣ ಯಾರು ನೋಡಿಲ್ಲಾದರೂ ಕೂಡ ನಮ್ಮ ವಾಹನ ಚಾಲಕ, ಅದಲ್ಲದೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳೋದು. ಒಂದು ಕಡೆ ನಾವು ಅರ್ಜೆಂಟಾಗಿ ಹೋಗಬೇಕು ಅಂತಾದರೆ ನಮ್ಮನ್ನು ಸುರಕ್ಷಿತವಾಗಿ ತಲುಪಿಸೋದು ಕೂಡ ನಮ್ಮ ವಾಹನ ಚಾಲಕರು ನಮ್ಮನ್ನು ತಲುಪಿಸುವಂಥ, ನೀವು ಅದೆಲ್ಲ ನಿಮಗೆ ಗೊತ್ತಿದ್ದಂಥ ವಿಷಯ. ಹಾಗೆಯೇ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ರಜನೀಶ್ ಗೋಯಲ್ ಸಾಹೇಬರು ಇರುವಾಗ ಒಮ್ಮೆ ಇಲ್ಲೆಲ್ಲ ಆ ಕೆಂಪು ಕಲ್ಲು ಸಾಗಿಸುವುದು ತುಂಬ ಇತ್ತು. ಆಗ ಕೆಂಪು ಸಾಗಿಸುವ ಲಾರಿನ ಹಿಡಿದು ಡ್ರೈವರ್ನ ಒಳಗೆ ಹಾಕಿದರು. ಆಗ ನಾನು ಸಾಹೇಬ್ರ ಹತ್ರ ಕೇಳಿದೆ, ಸರ್ ಆ ಡ್ರೈವರ್ನ ಒಳಗೆ ಹಾಕಿ ಏನು ಪ್ರಯೋಜನ? ದನಿ ಹೇಳಿದ್ದಾರೆ, ಅವರು ಹೋಗಿರ್ತಾರೆ ಅಂತ. ಅದರ ಒಳ್ಳೆ ಪ್ರಭಾವಿ ಆ ಲಾರಿ ಅವರನ್ನು ತುಂಬ ಪ್ರಭಾವಿ ಅಂತರಾಗಿದ್ದರು. ಕೂಡಲೇ ಸಾಹೇಬರಿಗೆ ಮನವರಿಕೆ ಆಯಿತು. ಅವರು ಆ ಡ್ರೈವರ್ನ ಬಿಟ್ಟು ದನಿಯನ್ನು ಒಳಗೆ ಹಾಕಿದರು. ಆ ದನಿಯನ್ನು ಒಳಗೆ ಹಾಕಿಲ್ಲ. ಕೂರಿಸಿದಾಗಲೇ ಆಗ MLA ಫೋನ್ ಬಂತು, ದೊಡ್ಡ ಅಧಿಕಾರಿಗಳ ಫೋನ್ ಬಂತು, ಎಲ್ಲ ಬಂದು ಒಂದು ಎಮಿಕೇಬಲ್ ಯಾವ ರೀತಿಯಲ್ಲಿ ಕಲ್ಲನ್ನು ತೆಗಿಬೇಕು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಅಲ್ಲಿ ಬಂದು. ಹಾಗಿರುವಾಗ ಇದಕ್ಕೆ ಮುಖ್ಯ ಕಾರಣ ಯಾರಾದರೂ ಆ ಡ್ರೈವರ್ ಆದರು. ಹಾಗೆಯೇ ಎಲ್ಲ ವಿಚಾರದಲ್ಲಿ ಕೂಡ ಈ ಡ್ರೈವರ್ ಅಂತ ಹೇಳುವಂಥದ್ದನ್ನು ಕೂಡ ಭಾಳ ಒಂದು ನೆಚ್ಚಿನ. ಪುತ್ತೂರು ಸಹಾಯಕ ಆಯುಕ್ತರಾದ ಜುಬಿನ್ ಮೋಹಾಪಾತ್ರರು ಸಂಘದ ಬೆಳ್ಳಿ ಹಬ್ಬದ ಸ್ಮರಣಾ ಸಂಚಿಕೆಯನ್ನ ಅನಾವರಣಗೊಳಿಸಿದರು. ಬಳಿಕ ಮಾತನಾಡಿದ ಇವರು, ಸರಕಾರಿ ಅಧಿಕಾರಿಗಳಿಗೆ ಸಮರ್ಥ ಚಾಲಕರಿಲ್ಲದೆ ಇದ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಯಾವುದೇ ತುರ್ತು ಪರಿಸ್ಥಿತಿ ಇರಲಿ, ಅಧಿಕಾರಿಗಳಿಗೆ ಆ ಸಂದರ್ಭದಲ್ಲಿ ನೆರವು ಕೊಡುವವರು ಚಾಲಕರು. ಸಂದರ್ಭಕ್ಕೆ ಸರಿಯಾಗಿ ಸ್ಥಳಕ್ಕೆ ತಲುಪಿಸುವಲ್ಲಿ ನಮ್ಮ ಸಾರಥಿ ಚಾಲಕರು ಕಾರಣಕರ್ತರಾಗಿದ್ದಾರೆ ಎಂದು ಹೇಳಿದರು. ಒಂದು ಮೊದಲಿನ ಫ್ರೆಂಡ್ ಅಥವಾ ಸ್ನೇಹಿತರು ಹೇಳಿದರೆ ಒಂದು ಹೊಸ ಜಾಗದಲ್ಲಿ ಒಂದು ಅಧಿಕಾರಿಗೆ ಅವರ ಡ್ರೈವರ್. ಸೊ ಅದು ಮೊದಲಿನ ವಿಚಾರ. ಸೆಕೆಂಡ್, ಇದು ಬರೀ ಒಂದು ವೃತ್ತಿ ಅಂತ ಇಲ್ಲ.
ಯಾಕೆ ಅಂದರೆ ಸರ್ಕಾರಿ ಸಿಸ್ಟಮದಲ್ಲಿ, ಎಸ್ಪೆಷಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವೇ ತುಂಬ ತುರ್ತು ಪರಿಸ್ಥಿತಿಗಳನ್ನ ಎದುರಿಸ್ತೀವಿ. ಸುಮಾರು ಕಡೆ ಭೂಕುಸಿತ ಆಯಿತು, ಸುಮಾರು ಕಡೆ ನೀರು ಬಂದಿತ್ತು, ಪ್ರವಾಹ ಬಂದಿತ್ತು. ಸೊ ಆ ಥರ ಪರಿಸ್ಥಿತಿಗಳಲ್ಲಿ ಕೂಡ ತುಂಬ ಮಳೆ ಬರ್ತಾ ಇರೋದು ಟೈಮ್ದಲ್ಲಿ ಸಿಕ್ಕಾಪಟ್ಟೆ ಬೇಗ ನಮಗೆ ಹೋಗಿ ಅಲ್ಲಿ ತಲುಪಬೇಕಾಗತ್ತೆ. ಆವಾಗ ನಮ್ಮ ಬರೀ ಡ್ರೈವರ್ಗೆ ನಾವು ಡ್ರೈವರ್ ಅಂತ ಅದಕ್ಕೆ ಅನ್ಕೊಳ್ಬಾರದು, ಅವರು ನಮ್ಮ ಕೆಲಸಕ್ಕೆ ಒಬ್ಬ ಸಾರಥಿ. ಥ್ಯಾಂಕ್ ಯು. ನನ್ನ ಡ್ರೈವರ್ ಇಲ್ಲಿ ಕೂತಿದ್ದಾನೆ, ರಾಜೇಶ್. ಸೊ ಅವರು ಒಂದು 10 ವರ್ಷದಿಂದ ನಮ್ಮ ಡ್ರೈವರ್ ಆಗಿ AC ಅವರು ಕೆಲಸ ಮಾಡ್ತಿದ್ದಾರೆ. ಸೆಕೆಂಡ್ ಥ್ಯಾಂಕ್ ಯು ನಾನು ಹೇಳಿದೆ ನನ್ನ ಡ್ರೈವರ್ಗೆ. ತಾವರಿಗೆ ಕೇಳ್ಬೋದು, ನೀವು ಅಪ್ಪ ಎಲ್ಲ ಮನೆ ಬಿಟ್ಕೊಂಡು ನನ್ನೊಟ್ಟಿಗೆ ಓಡಾಡಿಸಿ, ನೀವು ನಿನ್ನಿಲ್ಲದೆ ನಾನು ಈ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಸೊ ದ್ಯಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಎ ಗೌರ್ಮೆಂಟ್ ಡ್ರೈವರ್. ಸೊ ತಮ್ಮ ಕಾಂಟ್ರಿಬ್ಯೂಷನ್ ಇಲ್ಲದೆ ಒಂದು ಆಂಬ್ಯುಲೆನ್ಸ್ ಕರೆಕ್ಟ್ ಟೈಮ್ಗೆ ರೋಗಿನ ಕರ್ಕೊಂಡು ಆಸ್ಪತ್ರೆಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ತಮ್ಮ ಕಾಂಟ್ರಿಬ್ಯೂಷನ್ ಇದೆ. ಈಗ KSRTC ಡ್ರೈವರ್ ಅವರಿಗೆ ನಾವೀಗ ಗೌರವ ಕೊಟ್ಟಿದ್ದೀವಿ. ಅವರು ಕರೆಕ್ಟ್ ಟೈಮ್ಗೆ ಬಸ್ ಅಲ್ಲಿ ತಲುಪದೆ, ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಎಕ್ಸಾಮ್ಗೆ ತಲುಪಲಿಕ್ಕೆ ಆಗೋದಿಲ್ಲ. ತಮ್ಮ ಸಹಯೋಗ ಇಲ್ಲದೆ, ತಮ್ಮ ಸಹಕಾರ ಇಲ್ಲದೆ ಮಾನ್ಯ ನ್ಯಾಯಾಧೀಶರು ಆಗಲಿ, ಜಡ್ಜ್ ಸಾಹೇಬರು ಆಗಲಿ, ಸಚಿವರು ಆಗಲಿ, ಅಧಿಕಾರಿಗಳು ಆಗಲಿ, ಶಾಸಕರು ಆಗಲಿ, ಯಾರಿಗೆ ಕೂಡ ಒಂದು ಕರೆಕ್ಟ್ ಟೈಮ್ಗೆ ಅಧಿಕೃತವಾದ ಮೀಟಿಂಗ್ಗೆ ಹೋಗಿ ಆಫಿಷಿಯಲ್ ಮೀಟಿಂಗ್ಗೆ ತಲುಪಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿಯೊಂದು ಸಕ್ಸಸ್ಫುಲ್ ಮೀಟಿಂಗ್ ಹಿಂದೆ, ಪ್ರತಿಯೊಂದು ಸಕ್ಸಸ್ಫುಲ್ ಎಮರ್ಜೆನ್ಸಿ ಸಿಚುವೇಶನ್ ಹ್ಯಾಂಡ್ಲಿಂಗ್ ಹಿಂದೆ ತಮ್ಮ ಸ್ಥಿರ ಕೈಗಳಿವೆ. ಸಾರಥಿ ಭವನ ಸ್ಥಾಪಕರಾದ ಮೌರಿಸ್ ಮಸ್ಕರೇನಸ್ ಮಾತನಾಡಿ, 1993ರಲ್ಲಿ ಸಂಘವು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದಾಗಿ, ಪುತ್ತೂರಿನಲ್ಲಿ ಸಂಘದ ತಾಲೂಕು ಶಾಖೆಯು ಕಾರ್ಯನಿರ್ವಹಿಸ್ತಾ ಇರುವ ವಿಚಾರವು ಬೆಳಕಿಗೆ ಬಂತು. ಈ ಸಂದರ್ಭದಲ್ಲಿ ತಾಲೂಕು ಶಾಖೆಯನ್ನ ಬಲಪಡಿಸುವುದಕ್ಕೆ ನಿರ್ಧರಿಸಿ ಶಾಖೆಗೆ ಸರ್ಕಾರದಿಂದ ನಿವೇಶನವನ್ನ ಮಂಜೂರು ಮಾಡಿಕೊಂಡು ಕಾರ್ಯಾಚರಿಸುವುದೆಂದು ನಿರ್ಧರಿಸಲಾಯಿತು. ಕಟ್ಟಡ ನಿರ್ಮಿಸಲು ಅಧಿಕಾರಿಗಳು, ಉದ್ಯಮಿ ಸವಣ್ಣೂರು ಸೀತಾರಾಮ ರೈ ಸೇರಿದಂತೆ ಹಲವರು ನಮ್ಮೊಂದಿಗೆ ಕೈಜೋಡಿಸಿದ್ದ ಪರಿಣಾಮವಾಗಿ ಇಂದು ಸಾರಥಿ ಭವನ ಕಟ್ಟಡವು ಬೆಳ್ಳಿ ಹಬ್ಬವನ್ನ ಆಚರಿಸುತ್ತಿದೆ ಎನ್ನಲು ಖುಷಿಯಾಗುತ್ತಿದೆ ಎಂದು ಹೇಳಿದರು. ಶಿಲಾನ್ಯಾಸ ಮಾಡ್ತಾ ಇರುವಂಥ ಸಮಯದಲ್ಲಿ ನಮ್ಮ ಜೊತೆ ಇವರು ಗಣೇಶ್ ರಾವ್, ಆಗ ಪುರಸಭಾ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಸಹಾಯಕ ಕಮಿಷನರಾಗಿದ್ದರು ಎನ್ ಜಯದೇವ್ರವರು ಸಹಾಯಕ ಕಮಿಷನರಾಗಿದ್ದರು. ಅವ್ರ ಹತ್ರ ಮೊನ್ನೆ ನಾನು ಮಾತಾಡಿದೆ, ಅವರು ಬೆಂಗಳೂರಲ್ಲಿದ್ದಾರೆ. ಅವರಿಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡುವಾಗ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದೆ. ಅದಕ್ಕೆ ಅವ್ರು ಹೇಳಿದರು, ನಾನು 72 ವರ್ಷ ಪ್ರಾಯ ಈಗ, ನನಗೆ ಬರಲಿಕ್ಕೆಲ್ಲ ಸ್ವಲ್ಪ ಕಷ್ಟ, ಆದರೆ ನನ್ನ ಶುಭಾಶಯಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ, ಮುಂದುವರಿಸಿ, ನೀವು ಒಳ್ಳೆಯದಾಗಲಿ ಅಂತ ಹರಸಿದ್ದಾರೆ. ನಂತರ 8 ತಿಂಗಳು 10 ದಿನದಲ್ಲಿ ನಮ್ಮ ಈ ಸಾರಥಿ ಭವನ 8 ತಿಂಗಳು 10 ದಿನದಲ್ಲಿ ಆ ಕಟ್ಟಡವನ್ನು ನಾವು ನಿರ್ಮಿಸಿ, ಕೇವಲ 32 ಜನ ಚಾಲಕರಿದ್ದದ್ದು, ಇವತ್ತು 3 ಜನ ಇರೋದು. ಆಗ ನಮ್ಮ ಸಹಾಯಕ ಕಮಿಷನರು ಮೊನ್ನೆ ಹೋದಾಗ ಹೇಳಿದರು, ಏನಾದರೂ ಮಾಡಬೇಕು ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವು ಅಂತ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರಲಿಲ್ಲ, ಅವರು ಬರಬೇಕಿತ್ತು. ನಾನು ಜಿಲ್ಲಾಧ್ಯಕ್ಷರ ಹತ್ರ ಸಹ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ನೀವು ರಾಜ್ಯ ಮಟ್ಟದಲ್ಲಿ ಈ ಬಗ್ಗೆ ಒಂದು ಹೋರಾಟ ಮಾಡಿ ಸರ್ಕಾರದಿಂದ ವಾಹನ ಚಾಲಕರ ಹುದ್ದೆಗೆ ನೇಮಕಾತಿಯಾಗುವಂತೆ ನೋಡಿಕೊಳ್ಳಬೇಕು, ಈ ಬಗ್ಗೆ ಒಂದು ಹೋರಾಟ ಮಾಡಬೇಕು. ಸಹಾಯಕ ಕಮಿಷನರವರು ಇನ್ನು ಮುಂದೆ ಅವರು DC ಮತ್ತು ಅದಕ್ಕಿಂತಲೂ ಉನ್ನತ ಹುದ್ದೆಗಳಲ್ಲಿ ಅವರು ಖಂಡಿತವಾಗಿಯೂ ಅವರಿಗೆ ಪ್ರಮೋಷನ್ ಬಂದು ಆ ಹುದ್ದೆಗಳಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ಇದನ್ನು ತಾವು ತರಬೇಕು. ಈ ಒಂದು ಏನು ಚಾಲಕರ ನೇಮಕಾತಿ ಆಗ್ತಾ ಇಲ್ಲ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ರೀತಿಯಲ್ಲಿ, ಆ ನೇಮಕಾತಿ ಆಗುವಂಥ ರೀತಿಯಲ್ಲಿ ತಾವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಿವೃತ್ತ ಕಂದಾಯ ನಿರೀಕ್ಷಕ ಎಚ್ ಪದ್ಮಕುಮಾರ್ ಮಾತನಾಡಿ, ಕಂದಾಯ ಇಲಾಖೆಯಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾದೆ. ಪುತ್ತೂರಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಸರಕಾರಿ ವಾಹನ ಚಾಲಕರ ಸಂಘದ ಆಶಯದಂತೆ ಮೌರಿಸ್ ಮಸ್ಕರೇನಸ್ ಅವರು ಅಧ್ಯಕ್ಷರಾಗಿದ್ದಾಗ ಸಂಘಕ್ಕೆ ನಿವೇಶನ ಹೊಂದಿಸಲು ಸಹಕರಿಸಿದ್ದೆ. ಯಾರು ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೋ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಹಾಗೂ ನೆಮ್ಮದಿಯನ್ನ ಕರುಣಿಸುತ್ತಾರೆ ಎಂದು ಹೇಳಿದರು. ಒಂದು ದಿನ ನಾನು ಗ್ರಾಮಾಂತರದಲ್ಲಿರಬೇಕಾದ್ರೆ ಮೌರೀಸರು, ಶ್ರೀಧರಣ್ಣ, ದೇವದಾಸ್ ಈಗ ಇಲ್ಲ ಅವರು, ಆ ನಂತರ ನಮ್ಮ ಕಮಲಾಕ್ಷರು ನನ್ನ ಆಫೀಸ್ಗೆ ಬಂದರು. ಸರ್, ನಮಗೆ ಎಲ್ಲಾದರೂ, ಯಾಕಂದರೆ NGOಸಿಗೆ ಇಲ್ಲಿ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗ್ ಇದಕ್ಕೆ NGOs ಅದು ಇಷ್ಟು ಇಂಪ್ರೂವ್ಮೆಂಟ್ ಆಯಿತು ನಮ್ಮ ಮೌರೀಸ್ ಅಧ್ಯಕ್ಷರಾದ ನಂತರ. ಆ ಟೈಮಿಗೆ ನನಗೆ ಎಲ್ಲಾದರೂ 10 ಸೆನ್ಸು ಜಾಗ ಅಥವಾ 5 ಸೆನ್ಸು ಜಾಗ ಆದರೂ ಕೊಡಬೇಕು ಎಲ್ಲಾದರೂ ಅಂತಾಯಿತು. ಇಲ್ಲಿ ಆಸ್ಪತ್ರೆ ಆಸ್ಪಾಸು ಎಲ್ಲಾದರೂ ಇರ್ಬೋದು ಅಂತ ಶ್ರೀಧರಣ್ಣ ಹೇಳಿದರು. ನಾವು ಏನಿಲ್ಲ, ನಮಗೆ 3 ಸೆನ್ಸ್ ಆದರೂ ಆಗ್ಬೋದು, ನೋಡೋಣ ಎಂತ ಮಾಡೋದು. FME ಬಿಡಿಸಿದೆ, ಅದು ಗೊತ್ತಾಗ್ತದೆ. ಪ್ಲಾಟಿಂಗ್ ಆಗಿ ಅಲ್ಲಿ ಗ್ಯಾಪ್ ಸ್ವಲ್ಪ ಇದೆ, ಆ ಗ್ಯಾಪಲ್ಲಿ ನೋಡೋಣ ಏನಾಗ್ತದೆ ಎಂಥದ್ದು ಅಂತೇಳಿ ನಾನು ಸೀದಾ ನಮ್ಮ
ಬೆಳ್ಳಿಯಪ್ಪಣ್ಣ ಇದ್ರು ಆಗ ಆರೈ ಹೇಳಿದೆ, ನಮ್ಗೆ ಉಂಟು ಅಂತ ಆಯಿತು. ನಾನು ಮೌರಿಸ್ ಇವರಿಗೆ ಹೇಳಿದೆ, ನೀವೊಂದು ಅಪ್ಲಿಕೇಶನ್ ಕೊಡಿ, ತಾಲೂಕು ಆಫೀಸ್ನ ಫಾರ್ವರ್ಡ್ ಮಾಡಿ ಅಂತ. ಅಲ್ಲಿಂದ ಸೀದಾ ಬಂತು, ನಾವೇ ರೆಕಾರ್ಡ್ ಮಾಡೋದು, ಮೂರು ನಾನೇ ಮೆಜರ್ಮೆಂಟ್ ಮಾಡಿದೆ, ನಾನೇ 3 ಸ್ಕೆಚ್ ಮಾಡಿದೆ, ಕೈ ಬರದ RTC ಇಟ್ಟೆ. ಆಕಾರ ಬಂದು ಇಲ್ಲ, ಈಗ ಪ್ರತಿಯೊಂದಕ್ಕೆ ಆಕಾರ ಬಂದು, ಆಗ ಆಡಂಗಲ್ ನಕಲು ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಅಂಕಿ ಅಂಶವನ್ನು ನಾವೇ ಹೋಗಿ ತಗೊಂಡು ಹೋಗಿ ಈ ಪುಣ್ಯಾತ್ಮ ಬಿಡೋದಿಲ್ಲ. ಮೌರಿಸ್ ಒಟ್ಟಿಗೆ ಜೊತೆಗೆ ಬಂದು ಅಲ್ಲಿಂದ ಬಂದು ಆ ನಂತರ ರೆನ್ಯೂ ಇನ್ಸ್ಪೆಕ್ಟರ್ ಫಾರ್ಮ್ ರಿಪೋರ್ಟ್ ಕೂಡ ನಾನೇ ಬರೆದು ರೆನ್ಯೂ ಇನ್ಸ್ಪೆಕ್ಟರ್ಗೆ ಫಾರ್ವರ್ಡ್ ಮಾಡಿದೆ. ಭಾಳ ಒಳ್ಳೆಯ ಟೀಮ್ ಇತ್ತು. ರೆನ್ಯೂ ಇನ್ಸ್ಪೆಕ್ಟ್ರು ಬರೆದ್ರು, ಅಲ್ಲಿಂದ ಲಿಂಗಪಟ್ಟಣಕ್ಕೆ ಹೋಯಿತು. ಇವರು ಬೆನ್ನು ಬಿಡಲಿಲ್ಲ. ಈ ಟೀಮು ಇಲ್ಲಿನ ತಾಲೂಕು ಆಫೀಸಿಂದ AC ಆಫೀಸ್ ಹೋದ ಕೂಡಲೇ ಶ್ರೀಧರ್ ಅಲ್ಲಿ ಏನಿದ್ರು ಮೊದಲೇ ಹೇಳಿಟ್ಟಿರ್ತಾರೆ, ಹೀಗೆ ಸರ್ ಹೀಗೆ ಅಂತೇಳಿ. ಅಲ್ಲಿಂದ ಹೋಯಿತು, ಅಲ್ಲಿಂದ ಫೈಲ್ ಮೂವ್ ಆಯಿತು. ಆ ನಂತರ ಅಂಕಿ ಅಂಶದ ಪ್ರಕಾರ ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಅದು ಎಲ್ಲ ರಿಪೋರ್ಟನ್ನು ಹಾಕಿ ಅಲ್ಲಿ DC ಆಫೀಸ್ಗೆ ಹೋಗಿ ಮಂಜೂರಿ ಆಯಿತು. ಕರ್ನಾಟಕ ರಾಜ್ಯ ಸರಕಾರಿ ವಾಹನ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಪದ್ಮನಾಭ ಜೋಗಿ ಮಾತನಾಡಿ, ಸಾರಥಿ ಭವನಕ್ಕೆ ಬೆಳ್ಳಿ ಹಬ್ಬ ತುಂಬಿದ್ರು. ಇದರ ಹಿಂದೆ ಸರಕಾರಿ ವಾಹನ ಚಾಲಕರ ಶ್ರಮ ನಿಜಕ್ಕೂ ಮಹತ್ತರವಾದದ್ದು. ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಎದುರಿಸಿ ಸಂಘವನ್ನ ಕಟ್ಟಿ ಬೆಳೆಸಿದ ಕೀರ್ತಿ ಮೌರಿಸ್ ಮಸ್ಕರೇನಸ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. 1990ರಲ್ಲಿ ಈ ಸಂಘ ಸ್ಥಾಪಿಸಿದೆ. ಆದರೆ 25 ವರ್ಷಗಳ ಕಾಲ ಉಳಿಸಿ ಬೆಳೆಸಿ ಇದರ ಹಿಂದೆ ಶ್ರಮ ಸಾಧನೆ ಎಷ್ಟು ಇರಬಹುದು ಎಂದು ಇಂತಹ ಒಂದು ನಿಷ್ಠಾವಂತ, ಒಂದು ಪ್ರಾಮಾಣಿಕತ ವ್ಯಕ್ತಿ, ಇದರ ಹಿಂದೆ ಪರಿಶ್ರಮ ಎಲ್ಲವನ್ನು ನೀಗಿಸಿ ಕೆಲವು ಟೀಕೆ ಟಿಪ್ಪಣಿಗಳನ್ನು ಬಂದರೂ ಅದನ್ನು ಬದಿಗೊತ್ತಿ ನಿತ್ಯ ನಿರಂತರವಾಗಿ ತನ್ನ ಸೇವೆಯನ್ನು ನಿವೃತ್ತಿ ಹೊಂದಿದರು. ಭಗೀರಥ ಶ್ರಮ ಪಟ್ಟು ಈ ಸಂಘಕ್ಕೆ ತನ್ನದೇ ಆದ ಚಾಪು ಚಕ್ರತೆಯನ್ನು ತೋರಿಸಿಕೊಟ್ಟಂತ ವ್ಯಕ್ತಿ ಅವಿದ್ರೆ ಮೌರಿಸ್ ಮಸ್ಕರೇನಸ್ ಅಂತ ಹೇಳ್ತೀನಿ. ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ, ನಮಗೆಲ್ಲ ಸಲಹೆಗಾರರಾಗಿ, ಸಂಘದ ಸಂಸ್ಥೆಗಳನ್ನು ಸಂಘದಿಂದಲೇ ಸಂಘಟನೆ ಮಾಡಿ ಸಮಾಜದ ಸಮಸ್ತ ಜನರಿಗೆ, ನೌಕರರಿಗೆ ಸೇವೆಯನ್ನು ಸಲ್ಲಿಸುವ ನಮ್ಮ ಕೆಲಸ ಅಲ್ಲ. ಸರ್ಕಾರಿ ಕೆಲಸ ಅಂತ ಹೇಳ್ತಾರೆ, ನಮ್ಮ ಸರ್ಕಾರಿ ಕೆಲಸ ಅಲ್ಲ, ನಮ್ಮ ಸರ್ಕಾರಿ ಸೇವೆ. ಈ ಸೇವೆಯನ್ನು ಅತ್ಯುತ್ತಮವಾಗಿ ಅವರವರ ಮನೆ ಬಾಗಿಲಿಗೆ ಕೊಡುವಂತ ಇವತ್ತು ಈಗಾಗಲೇ ನಾನು ನೋಡಿದ್ದೇನೆ. ಮೆಸ್ಕಾಂ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ರು ನೋಡಿ. ರಾತ್ರಿ ಬರುವುದು ಒಂದು ಕರೆದರೆ ಬರುವವರು ಯಾರಿದ್ದಾರೆ, ಆ ಕಷ್ಟದ ಕೆಲಸವನ್ನು ಮಾಡುವವರು ಯಾರಿದ್ದಾರೆ, ಅಂತವರನ್ನು ಗುರುತಿಸುವವರು ಯಾರಿದ್ದಾರೆ. ಇವತ್ತು ಪುತ್ತೂರಿನ ಶಾಖೆಯವರು ಸರ್ಕಾರಿ ನೌಕರ ಸಂಘ ತೋರಿಸಿಕೊಟ್ಟಿದೆ, ಗೌರವಿಸಿದೆ. ತಾಲೂಕು ಸರಕಾರಿ ನೌಕರರ ಸಂಘ ಪುತ್ತೂರು ಇದರ ಅಧ್ಯಕ್ಷ ಶಿವಾನಂದ ಆಚಾರ್ಯ ಮಾತನಾಡಿ, 25 ವರ್ಷದ ಹಿಂದೆ ತಾಲೂಕು ಸರಕಾರಿ ವಾಹನ ಚಾಲಕರ ಸಂಘದ ಸ್ಥಾಪಕಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮೌರಿಸ್ ಮಸ್ಕರೇನಸ್ ಅವರಿಗೆ ಈ ಸಾರಥಿ ಭವನದ ನಿರ್ಮಾಣ ಅಷ್ಟು ಕಷ್ಟಕರವಾಗಿರಲಿಲ್ಲ. ಆದರೆ ನೋಟು ಅಮಾನ್ಯೀಕರಣದ ಸಂದರ್ಭದಲ್ಲಿ ಇದೇ ಮೌರಿಸ್ ಅವರು ತಾಲೂಕು ಸರಕಾರಿ ನೌಕರರ ಸಂಘದ ತಮ್ಮ ಅಧ್ಯಕ್ಷಾವಧಿಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರ ತ್ಯಾಗದ ಫಲವಾಗಿ ಈ ಸುಸಜ್ಜಿತ ಸರಕಾರಿ ನೌಕರರ ಸಂಘದ ಸಭಾಭವನವನ್ನ ನಿರ್ಮಿಸಿರುವುದು ಇತಿಹಾಸವೇ ಸರಿ. ನಿಜಕ್ಕೂ ಮೌರಿಸ್ ಮಸ್ಕರೇನಸ್ ಅವರು ಓರ್ವ ನಿಜವಾದ ಸಾರಥಿಯಾಗಿದ್ದಾರೆ ಎಂದು ಹೇಳಿದರು. ಬಹುಶಃ 20 ವರ್ಷ ಸಾರಥಿ ಸಂಘದ ಚಾಲಕರ ಸಂಘದ ಅಧ್ಯಕ್ಷರಾಗಿದ್ದವರು ಶ್ರೀ ಮೌರಿಸ್ ಮಸ್ಕರೇನಸ್ ಅವರು. ಇಲ್ಲಿ ಚಾಲಕರ ಸಂಖ್ಯೆ ಆಗ ಜಾಸ್ತಿ ಇತ್ತು, ಸರ್ಕಾರಿ ವಾಹನ ಚಾಲಕರ. ಅವರೊಟ್ಟಿಗೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಭವ್ಯವಾದ ಸಾರಥಿ ಭವನವನ್ನು ನಿರ್ಮಿಸಿದರು. ಬಹುಶಃ ಅದೇ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರಿ ನೌಕರ ಸಂಘದ ಬಿಲ್ಡಿಂಗ್ ಹಳತಾಗಿತ್ತು. ಅಲ್ಲಿಂದ ಬಂದು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದ ತಕ್ಷಣ ಅವರು ಇದು ಏನು ಹೇಳ್ತಾರಲ್ಲ, ವಿದೌಟ್ ಡಿಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕೆನಾಟ್ ಬಿ ಪಾಸಿಬಲ್ ಅಂತೇಳಿ ಈ ಹಳೆ ಬಿಲ್ಡಿಂಗ್ ಅನ್ನ ಮುರಿಲೇಬಿಟ್ರು. ಯಾವುದು ನೋಡ್ಲಿಲ್ಲ, ಹಣ ಉಂಟಾ ಬೇರೆ ಯಾವುದು ಉಂಟಾ ಅಂತ ಯಾವುದನ್ನು ನೋಡಿಲ್ಲ. ಅವರು ಆ ಹಳೆ ಬಿಲ್ಡಿಂಗ್ ಅನ್ನು ಮುರಿಯುವುದಕ್ಕೆ ನಾವು ಬಹುಶಃ ಈ ವೇದಿಕೆಯಲ್ಲಿ ಆಸೀನರಾಗಿದ್ದೀವಿ. ಇಷ್ಟು ಭವ್ಯ ಸುಂದರವಾದಂತಹ ಸಭಾಭವನದಲ್ಲಿ ಕೂತು ನಾನು ಮಾತಾಡಲಿಕ್ಕೆ ನನಗೆ ಅರ್ಹತೆಯನ್ನು ಕೂಡ ತಂದುಕೊಟ್ಟದ್ದು ಅವರಿಂದಾಗಿ. ಇನ್ನು ಈ ಸಂದರ್ಭದಲ್ಲಿ ಸಾರಥಿ ಭವನದ ಶಿಲಾನ್ಯಾಸ ಸಂದರ್ಭದಲ್ಲಿ ದೇಣಿಗೆಯನ್ನ ನೀಡಿ ಸಹಕರಿಸಿದ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕ ಸವಣೂರು ಸೀತಾರಾಮ ರೈ ಹಾಗೂ
ಪುತ್ತೂರು ಸಹಾಯಕ ಆಯುಕ್ತರಾದ ಜುಬಿನ್ ಮೋಹಪಾತ್ರ ವಾಹನ ಚಾಲಕರನ್ನ, ನಿವೃತ್ತ ವಾಹನ ಚಾಲಕರನ್ನ, ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳನ್ನ, ನಗರಸಭೆ ಪೌರಾಯುಕ್ತರನ್ನ, ಪವರ್ ಮ್ಯಾನ್ಗಳನ್ನ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕರನ್ನ ಹಾಗೂ ಹಲವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರಕಾರಿ ವಾಹನ ಚಾಲಕರ ಸಂಘದ ಮಾಜಿ ಅಧ್ಯಕ್ಷ ನವೀನ್ ಕುಮಾರ್, ತಾಲೂಕು ಸರಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಕೆ ಹಾಗೂ ಹಲವರು ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ